ರೂಪಾ ಅಂತ ನನ್ನ ಹೆಸರು. ನಾನು ಆಂಧ್ರಲ್ಲಿ ಸಂತೆ ಮೈದಾನದಲ್ಲಿ ಬಾಡಿಗೆ ವ್ಯವಸಾಯಿ ವಾಸವಾಗಿದ್ದೆ. ಈಗ ಜೇನ್ ಗದ್ದೆ ಪುರ ಎಸ್ಟೇಟಲ್ಲಿ ನಾನು ಕೂಲಿ ಕೆಲಸ ಮಾಡ್ತಿದ್ದೀವಿ. ನಾವು ಒಂದು 6 ಕುಟುಂಬ. ಅಲ್ಲಿ ನಾವು ಒಂದು ಸೇರಿ ಒಂದು 3-3.5 ತಿಂಗಳು ಆಗಿತ್ತು. ಅಲ್ಲಿದ್ದು ಸಾಹುಕಾರ ನಮಗೆ ತುಂಬ ಕಿರುಕುಳ ಕೊಟ್ಟಿದ್ರು. ಆ ಕಿರುಕುಳದಿಂದ ಈ ಘಟನೆ ಆಗೋಕ್ಕಿಂತ ಮುಂಚೆ 1 ವಾರ ಹಿಂದೆ ನಮ್ಮ ಮನೆಯವರಿಗೆ ಪಕ್ಕದ ಮನೆಯವ್ರಿಗೆ ಜಗಳವಾಯಿತು. ಅಂದರೆ ಪಕ್ಕದ ಮನೆಯವ್ರು ಕುಡಿದು ಜಗಳ ಮಾಡ್ತಾಯಿದ್ರು. ಆ ವಿಷಯದಲ್ಲಿ ನಾವು ಬಿಡಿಸಲು ಹೋದಾಗ, ಬೈಯಕ್ಕೆ ಹೋದಾಗ, ನಮಗೆ ಸಾಹುಕಾರಗಳ ಹತ್ರ ಹೇಳೋಕ್ಕೆ ಅಂತ ಹೋದಾಗ ಅವರು ಸಾಹುಕಾರು ಇಬ್ಬರು ತಿಲಕ್ ಗೌಡ ಆಮೇಲೆ ಜಗದೀಶ್ ಗೌಡ್ರು ಇಬ್ಬರು ಕೋಲನ್ನು ತಂದು ನಮ್ಮ ಮನೆಯವರಿಗೆ ನಮ್ಮ ಮನೇಲಿ ಯಾರಲ್ಲಿ ಹೊರಗಡಿದ್ರು ಅವ್ರಿಗೆಲ್ಲ ಹೊಡೆದ್ರು, ಸರಿಯಾಗಿ ಹೊಡೆದ್ರು. ಆಮೇಲೆ ಒಳಗೆ ಹೋಗಿ ಅಂತ ಬೈದ್ರು. ಅಷ್ಟೇ ನಾವು ಒಳಗೆ ಹೋಗಿದ್ವಿ ಎಲ್ಲರೂ. ಮಾರನೇ ದಿವಸ ನಮ್ಮ ಮನೆಯವರಂದ್ರು, ನಮ್ಮ ಮನೇಲಿ ನಾವು ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ನಮಗೆ ಕಷ್ಟವಾಯಿತು, ಹೊಡೆದಿದ್ದರಿಂದ ನಾವು ಹೊರಗಡೆ ಕೆಲಸ ತೋಟ ಹುಡ್ಕಕ್ಕೆ ಹೋಗ್ತೀವಿ ಅಂತ ಹೋದರು. ಅವ್ರು ಹೋದಾಗ ಒಂದು 3-4 ದಿವಸ ಆಯಿತು. ತೋಟಕ್ಕೆ ಇಲ್ಲಿ ಬರುವಾಗ ತೋಟ ಸಿಗಲಿಲ್ಲ ಅವರಿಗೆ. ಆಮೇಲೆ 7 ತಾರೀಕಿಗೆ ಫೋನ್ ಮಾಡಿದರು. 8 ತಾರೀಕಿಗೆ ಮಧ್ಯಾಹ್ನ 2-2:30 ಅಷ್ಟೊತ್ತಿಗೆ ಬರ್ತೀವಿ, ನಮಗೆ ತೋಟ ಸಿಕ್ಕಿಲ್ಲ ಸಾಹುಕಾರ ಅಂತ ಹೇಳಿದರು ತಿಲಕ್ ಗೌಡ್ರ ಹತ್ರನು ಮತ್ತು ಜಗದೀಶ್ ಗೌಡ್ರ ಹತ್ರ. ಅಷ್ಟರಲ್ಲಿ ನಮ್ಮನ್ನು ಲೈನಿಂದ ಒಳಗಿಂದ ಹೊರಗೆ ಕರೆದು ತಿಲಕ್ ಗೌಡ ಜಗದೀಶ್ ಗೌಡ ಹೊರಗಡೆ ಕರೆದು ಬಿಟ್ಟು, ಅವ್ರು ಯಾಕೆ ಇನ್ನೂ ಬಂದಿಲ್ಲ, ಅವ್ರು ನಿಮಗೆ ಕದ್ದು ನಿಮ್ಮ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದಾರೆ, ಮೊಬೈಲನ್ನು ಕೊಡಿ ಅಂತ ನಮ್ಮ ಹತ್ರ ಕೇಳಿದರು. ಅದಕ್ಕೆ ನಾವಂದ್ವಿ, ಇಲ್ಲ ಸಾಹುಕಾರ, ನಮಗೆ ಅವರು ಕಾಂಟ್ಯಾಕ್ಟಲ್ಲಿ ನಮಗೆ ಸಿಕ್ಕಿಲ್ಲ, ನಿಮಗೆ ನೆನ್ನೆ ಫೋನ್ ಮಾಡಿದ್ದು ಹೇಳಿದ್ದಾರೆ ಅಂತಾರೆ, ಇವತ್ತು ಮಧ್ಯಾಹ್ನ ಬರ್ತೀವಿ ಅಂತ ಅಂದಿದ್ದಕ್ಕೆ ನನ್ನ ತಮ್ಮ ವಿಜಯ ಅಲ್ಲೇ ಇದ್ದ. ಅವನು ವಿಜಯನ ಹತ್ರ ಮೊಬೈಲ್ಗೆ ಸುಳ ಮಗ ನನಗೆ ಮೊಬೈಲ್ ಕೊಡೋ, ನಿಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ, ಇಲ್ಲ ನಮಗೆ ಕಾಂಟ್ಯಾಕ್ಟ್ ಮಾಡಿಲ್ಲ, ನಿಮ್ಮ ಮುಂದೆ ನೀವು ಕಾಲ್ ಮಾಡಿದಲ್ಲ, ತೆಗಿತಿಲ್ಲ ಅವರು ಅಂತ ಹೇಳಿದ್ರು. ಇಲ್ಲ ಕೊಡ ಅಂತೇಳಿ ಅವನ ಹತ್ರ ಮೊಬೈಲ್ ಕಿತ್ಕೊಂಡ್ರು. ಅಷ್ಟರಲ್ಲಿ ನನ್ನ ದಲಿತ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ ತಿಲಕ ಗೌಡನಿಗೆ ಹೇಳಿ ಧಿಕ್ಕಾರ. ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದ ತಿಲಕ ಗೌಡನಿಗೆ ಹೇಳಿ ಧಿಕ್ಕಾರ. ಆರೋಪಿಗಳನ್ನು ಬಂಧಿಸಿದ ಪೊಲೀಸ್ ಅಧಿಕಾರಿಗೆ ಹೇಳಿ ಧಿಕ್ಕಾರ. ಮಹಿಳೆಯ ಬಗ್ಗೆ ಗೌರವವಿಲ್ಲದ ಜಗದೀಶ್ ಗೌಡನಿಗೆ ಮತ್ತೆ